ಮಾಡಬೇಡಿ ಅದಕ್ಕೆ. ಸಾಕು ಸರ್, ಹಾಂ, ಸಾಕು. ನೀವು ಅದು 10 ಮಾಡಿ ಅಂತ ಹೇಳಿ, ಅದು 10 ಮಾಡಿ ಅಂತ ಹೇಳಿಲ್ವಾ? ಸಾಕು ಸರ್. ಅದಕ್ಕೆ 10 ಅಲ್ಲ, ಇದ್ರದ್ದು ಹೋಗಲಿ, ಇದು 12 ಬೇಕಲ್ಲ. ಇಲ್ಲ, ಅದು ಹತ್ತೆ ಸರ್. ನಾನು ಅದು ಮತ್ತು ಮ್ಯಾಕ್ಸಿಮಮ್ ಜಾಸ್ತಿ ಮಾಡಿದೆ. ಅದಕ್ಕೆ 10, ಅದಕ್ಕೆ 10, ಹಾಂ, ಇದಕ್ಕೆ 10. ಇದಕ್ಕೆ ಹೇಳಿ. ನೀವು ಹಾಗೆ ಮಾಡಬೇಡಂಗಿಲ್ಲ, ಕರೀರಿ. ಮತ್ತು ಜಿ ಪಿ ಎ ಬಿಲ್ಲು ಈಗ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಸರ್. ನೀವು ಅದರಲ್ಲಿ ಜಾಸ್ತಿ ಚರ್ಚೆ ಮಾಡಬೇಕು ಸರ್. ಜಿ ಪಿ ಎ ಅಲ್ಲ, ಅದು ಒಂದು ಸಾವಿರ ರೂಪಾಯಿ ಕೊಡ್ತಾರೆ. ಹಾಂ, ಒಂದು ಸಾವಿರ ಸಾಕು. ಅಲ್ಲ, ಅದು ಅದಕ್ಕಾಗೋಯ್ತು. ಬಿಲ್ಲೊಂದಕ್ಕೆ ನೀವು ಕೊಡಬೇಕು. ಬಿಲ್ಲೊಂದು ಅಲ್ಲ, ಇಲ್ಲ ಸರ್. ಅದು ಹಂಗಲ್ಲ, ನೀವು ಲೆಕ್ಕಾಚಾರ ತಪ್ಪಂಗಿಲ್ಲ. ಈಗ ನೀವು ನಾನು ಹೇಳ್ತಿದ್ದಕ್ಕೆ ನಾನು ಎಂತ ಮಾಡಬೇಡಿ. ಅಲ್ಲ, ಈಗ ನಾನು ಅದರಲ್ಲಿ 50% ಕೊಟ್ಟಿದ್ದೇನೆ, ಇದರಲ್ಲಿ ಕೊಟ್ಟಿದ್ದೇನೆ. ಅದ್ರಲ್ಲಿ ಕೊಟ್ಟಿಲ್ಲಲ್ಲ. ಯಾವುದರಲ್ಲಿ? ಹೋಗಿ ನಿಮಗೆ ಇದಕ್ಕೆ ನಾನು ಇದೆ 7 ಅಂತಲೇ ಅಂದ್ಕೊಳ್ಳೋಣ. ಯಾವುದಕ್ಕೆ? ನೀವು ಹೇಳ್ತಿದ್ದಿರಲ್ಲ 7 ಸಹ ಕೊಡೋದು ಅಂತ. ಹಾಂ, ಅದಕ್ಕೆ ಹಂಗೆ ಅಂತ 7, ಅದಕ್ಕೆ 10, 17. ಅದಕ್ಕೆ 12 ನೀವು ಹೇಳಿ ಇದು ಮಾಡಿ. ಇಲ್ಲ ಸರ್, ಇಲ್ಲ. ಏನು ಅದರಲ್ಲಿ ವ್ಯಾಲ್ಯೂಷನ್ನು ಅವರು ಲೋನ್ದಾಗಿ ಜಾಸ್ತಿ ಮಾಡಿದೆ ಅಷ್ಟೇ. ಮತ್ತು ಇನ್ನೊಂದು ಏನು ಮಾಡಿದ್ದು ನೀವು? ಅದರಲ್ಲಿ ಒಂದು ಅದೇನು ಒಂದು ಜಿ ಪಿ ಸೇಫರ್ ಸೈಡಿಗೆ ಒಂದು ಮಾಡಿ ಇಟ್ಕೊಳ್ಬೇಕು ಹೇಳಿದ್ರು, ಅದಕ್ಕೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಿದ್ದು. ಸರಿ, ಇನ್ನು 2 ಕುಡಿ ಹೋಗಿ. ಸರ್ ಸಾಕು, ಹಂಗೆ ಮಾಡೋಂಗಿಲ್ಲ, ನೀವು 2 ಕುಡಿ ಸಾಕು ಸರ್, ಸಾಕು. ಸೊ ನಿಮ್ಮ ಲೆಕ್ಕಾಚಾರನೇ ಸರಿಯಾಗೋದಿಲ್ಲ ಅದು. ಹಂಗಾದ್ರೂ ಕೊಡಿ. ನೀವು ಇಲ್ಲ ನಾನು ಸರ್. ಹೋಗಲಿ ಅಂತ ಬಿಟ್ಟಾಗಲಿ ನಂಗೆ ಅನ್ಬಾರ್ದು. ಅಲ್ಲ, ಇಲ್ಲಿ ನೀವು ಹೇಳಿದಾಗ ಕೊಟ್ಟಿರಲ್ಲ. ಕೊಡ್ತಿದ್ದೀನಲ್ಲ ಈಗ 10 ಮತ್ತು 7, 17 ಕೊಟ್ಟೆ, ಮತ್ತು ಒಂದು ಸಾವಿರ. ಅಲ್ಲ, ಅದಕ್ಕೆ 2 ಕೊಡಿ, 12 ಕೊಡಿ. ಇಲ್ಲ ಸರ್, ಇಲ್ಲ, ಅದು ಹೆಚ್ಚಾಯಿತು. ನಾವು 15,000 ಜನರು 15 ಲಕ್ಷ ಬರ್ಬೋದು ವ್ಯಾಲ್ಯೂಷನ್. ನೀವು ಅಷ್ಟೇ ಹಾಕಂತಾರೆ ಇವರು. ನಾನೇನು ಕೇಳಿ ಇನ್ನೂ ಅರ್ಧ ಕಡಿಮೆ ಕೊಡ್ಬೋದಿತ್ತಲ್ಲ. ಜಾಸ್ತಿ ಕೊಟ್ಟು ಹಾಕಿದ್ದಕ್ಕವ ನಾ ಕೇಳೋದು. ಸಾಕು ಸರ್. ನಮ್ಗೆ ಹಂಗೆ ಕೇಳೋದಿಲ್ಲ ಸರ್. ಇಲ್ಲ ಸರ್, ಇಲ್ಲ. 2 ಕುಡಿ. ಇನ್ನು ಬೇಡ ಸರ್, ಸಾಕು ಸಾಕು. 1 ಕುಡಿ. ಸುಮ್ಮನೆ ತೆಗೀರಿ. ಇನ್ನು ಮತ್ತೆ ಇದು ನೋಡ್ಬಾರ್ದು. ಸಾಕು ಸಾಕು ತೆಗೀರಿ ಸರ್. ನೀವು ಹಾಗೆ ಇದು ಮಾಡೋಂಗಿಲ್ಲ. ತೆಗೀರಿ, 1 ಕುಡಿ ಉರ್ಲಿ. ಸಾಕು ಸರ್. ಅದು ಬೇಕು, ಸಾಕಲ್ಲಿ ನಾನೇ ಕೇಳ್ತೀನಿ. ಹಾಂ, ಬೇಕಾದ್ರೆ ನಾನೇ ಸಾಕಾದ್ರೆ ನಾನೇ ಕೇಳ್ತೀನಿ. ನೀವು ಯಾವತ್ತೋ ಒಂದು ದಿನ ಇಲ್ಲ, ಹಾಗೆ ಅಲ್ಲ. ಯಾವಾಗ ನಾನು ಕೇಳ್ತೀನ? ಅಲ್ಲ, ಹಾಗಲ್ಲ. ನಾನು ಲೆಕ್ಕಾಚಾರ ಹಾಕಿ ಕೈ ತೆಗೀರಿ. ನೀವು ಸುಮ್ಮನೆ ಚರ್ಚೆ ಮಾಡಬಾರ್ದು. ಇದು ಏನು ಸರ್, ನಮಗೆ ಎಂತ ಬೆಳೀತದೆ ಈಗಾದರೆ. 1 ಕುಡಿ. ಸಾಕು ಸರ್. ಇನ್ನು ಮಾತಾಡಲಿಲ್ಲ ಅದರಲ್ಲಿ, ಮಾತಾಡಲಿಲ್ಲ ಅದರಲ್ಲಿ. ನೀವು ಸರಿಯಾಗಿ ನನಗೆ ಮಾತಾಡೋಂಗಿಲ್ಲ ಅಂತ ಹೇಳಿ. ಇಲ್ಲ ಸರ್, ನಾನು ಮ್ಯಾಕ್ಸಿಮಮ್ ಕೊಟ್ಟಿದ್ದೇನೆ. ಮ್ಯಾಕ್ಸಿಮಮ್ ಕೊಟ್ಟಿಲ್ಲ. ಸಾಕು. ಮಕ್ಕಳಿಗೆ 300 ಕೊಡಿ. ಯಾರಿಗೆ? ಅವರಿಬ್ಬರು ಹ್ಞೂ. ಅದೇ ತನ್ನಿ, ಅದು ತಂದ್ರೆ ನಾನು ಮಾಡ್ತೇನೆ. ಈಗ ಇದ್ರೆ ಮಾಡೋಂಗಿಲ್ಲ ಅಲ್ವಾ? ಇದು ತಂದ್ರೆ ನಾನು ಮಾಡ್ತೀನಿ ಅಂತಿದ್ದೀನಿ, ಇಲ್ಲ ಅಂತಿಲ್ವಲ್ಲ. ಎಂಥದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಅದು ಜಿ ಪಿ ಎ ಸರ್. 76 ಸರ್. ಅದು ಜಿ ಕೊಡಿ. ಅಲ್ಲ, ಅದು ಇದರದ್ದು ಲೋನ್ಗೆ ಮಾತ್ರ ಜಿ ಪಿ ಅದು. ಲೋನ್. ಹಾಂ, ಆಯಿತಾ? ಸರ್, ಒಂದೇನು ಇದು ಬಿಲ್ ಒಂದು. ಅಲ್ಲ, ರಿಲೀಸ್ ಮತ್ತು ಇದರದ್ದು ಒಟ್ಟಿಗೆ ಸರ್. ಹಾಂ, ರಿಲೀಸ್ ಮತ್ತು ಇದರದ್ದು ಒಟ್ಟಿಗೆ. ಬಿಲ್ ಒಂದು ರಿಲೀಸ್ ಒಂದು. ಹಾಂ. ಇನ್ನು 500 ಕೊಡಿ. ಬಿಲ್ ಬಂದು ಸಾಕು, ರಿಲೀಸ್ ಸಾಕು. ಒಂದು. ಹಂಗೆ ಮಾಡಬೇಡಿ. ಏನು ಇಲ್ಲ, ನಾನು ಏನು ಮಾಡಲಿ ಹೇಳಿ. ನಾನು ಇದೆಲ್ಲ ತರಿಸ್ಕೊಂಡಿದ್ದೀನಿ, ಮತ್ತೆ ಮಾಡಿದ್ದೀನಿ. ಸಾಕು. 700 ರೂಪಾಯಿ ಸರ್, ಕೊಡ್ತಾರೆ. ಹೆಚ್ಚಿಗೆ ನಿಮಗೆ 2,000 ಕೊಡಿ, 3,000 ಕೊಡಿ ಅಂತಿದ್ದೀನ ಸರ್. ನೀವು ಯಾಕೆ ಹಂಗೆ ಮಾಡಿ? ನಾನು ಏನು ಮಾಡಲಿ ಹೇಳಿ? ಡಾಕ್ಯುಮೆಂಟು ಇಲ್ಲ, ಏನೂ ಇಲ್ಲ. ನೀವು ಸಹಕಾರ ಕೊಡ್ದವ್ರೆ. ಸಿ ಡಿಗಳ ನಿನ್ನೆ ದಿನ ತಾನೇ ನೋಡಿ, ಇಲ್ಲಿ ಸಿ ಡಿಗಳು ತಂದಿರೋದಾಗಿದೆ. ಇವೆಲ್ಲ ನಾವು ತಂದ್ಕೊಂಡು ಮಾಡಿಸ್ತಾ ಏನು ಮಾಡಲಿ ನೋಡಿ. ನೆನ್ನೆ ತಾನೇ ತಂದಿರೋದಾಗಿದೆ. ಏನು ಕೊಡ್ಬೇಕು ಸಿ ಡಿ. ನಾನು ಕೈಯಿಂದ ಹಾಕೊಂಡು ಮಾಡಿ. ನಮಗೆ ಸಿ ಡಿ ಕೊಡ್ತಿಲ್ಲ, ಪೇಪರ್ ಕೊಡ್ತಿಲ್ಲ. ಒಂದು ಸಿ ಡಿ 20 ರೂಪಾಯಿ. ದಿನಕ್ಕೆ 4 ನಾನು 700 1,500 ಸಾವಿರ ಕೊಟ್ಟೆ. ಈಗ 1,000 ಕೊಡ್ತಾರೆ. 1,500 ಕೊಟ್ಟರು ಅವರು. ಕೊಡಿ ಸುಮ್ಮನೆ. ನಮಸ್ತೆ ಸರ್. ನೋಡಿ ಅವರೆಲ್ಲ ಹೇಗೆ ಯಾಕೆ ಹೆಂಗೆ ಮಾಡ್ತಿರ್ತಾರೆ ಪಾಪ. ಅವ್ರು ಹೇಳ್ದಂಗೆ ಹಿಂಗೆ ಕೊಡ್ತಾರೆ. ಇನ್ನೂ 100 ರೂಪಾಯಿ ಜಾಸ್ತಿ ಕೊಟ್ಟು ಹೋಗ್ತಾರೆ ಪಾಪ. ತಾಕುಡಿ ಸರ್. ಹೆಚ್ಚಿಗೆ ಕೊಟ್ಟು ಹೋಗ್ತಾರಲ್ಲ. ಹಂಗೆ ಉದಾರತೆ ಕಲಿಬೇಕಲ್ಲ ಅವರಲ್ಲಿ. ಕೊಡಿ, ತಗೊಂಡು ನಾವು ಇದು ಮಾಡೋದಿಲ್ಲ. ನಾವು ಒಂದು ಕಡೆ ಖರ್ಚು ಮಾಡ್ತೀವಿ. ಸಾಕು 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 ಕೊಡಬೇಕು. ಇದು ಒಂದು ಬಣ್ಣ ಮೊನ್ನೆ ಒಂದು ಬಂಡ್ಲೆ ತಂದು ಕೊಟ್ಟು ಹೋಗ್ತಾರೆ.